ಸೌಂಡ್ಗಳು ಭಾಳ ಚೆನ್ನಾಗಿ ಬರುತ್ತೆ. ಇಲ್ಲಿ ಒಂದೇ ಸೌಂಡ್ ಬರಲ್ಲ, ಡಿಫ್ರೆನ್ಸ್ ಬರುತ್ತೆ. ನೋಡಿ ನೋಡಿ ಇಲ್ಲಿ ಬೇರೆ, ಇಲ್ಲಿ ನೋಡಿ ಇದೇ ಬೇರೆ. ಎಲ್ಲದರಲ್ಲೂ ಇಲ್ಲ ಮೊದಲೇ. ಇದು ಬೇರೆ, ಇದು ತಬಲಾ ಬನ್ನಿ. ಈ ದೇವಸ್ಥಾನದಲ್ಲಿ ಇದೊಂದು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಎಲ್ಲೂ ಇಲ್ಲ. ಮೇಲೆ ಪಾರ್ಶ್ವನಾಥ ತೀರ್ಥಂಕರ ಯಕ್ಷ ಧರಣೇಂದ್ರ. ಈ ಕಡೆ ಬನ್ನಿ. ನಾನು 3 ಸ್ಟೆಪ್ ಇದೆ ನೋಡಿ ಇಲ್ಲಿ. 1, 2, 3. ಪ್ರತಿಯೊಂದರಲ್ಲೂ 8 ಜನ ತೀರ್ಥಂಕರಗಳಿದ್ದಾರೆ. 3 × 24. ಅಂದರೆ ಪ್ರತಿಯೊಂದು ಸ್ಕ್ವೇರ್ಗಳಿದ್ದಾರೆ ಮಧ್ಯದಲ್ಲಿ ತೀರ್ಥಂಕರಗಳು. ಈ ಸ್ಕ್ವೇರ್ಗಳಿದೆಯಲ್ಲ ಅದ್ರ ಮಧ್ಯ ಸೆಂಟ್ರಲ್ಲಿ ಅಂದರೆ ಒಂದೊಂದರಲ್ಲಿ 8 ಪೀಸ್ ಬರುತ್ತೆ. ಇಲ್ಲ, ಒಂದೊಂದು ಸ್ಕ್ವೇರ್ನಲ್ಲಿ ಒಬ್ಬೊಬ್ರು ಅಂದರೆ ಒಂದು ಲೈನಲ್ಲಿ 8 ಪೀಸ್ ಇದೆ. 8 ಪೀಸ್ ಇರೋದು 8 × 24. ಇದು 14 ಕಂಬಗಳಿದೆ. ನಾವು ಹಳೆ ಬೆಳೆ ಬೇಲೂರು ಎಲ್ಲ ನೋಡಿದ್ರೆ ಈ ಸ್ಟೋನ್ಗಳಿದೆಲ್ಲ, ಈ ಸ್ಟೋನ್ ಯಾವುದು ಕೂಡ ಗ್ರಾನೈಟ್ ಅಲ್ಲ, ಸ್ಲೇಟ್ ಇಲ್ಲಿ ಪಾಲಿಶ್ ಮಾಡಿದ್ದಾರೆ. ಬಟ್ ಅಲ್ಲಿಗಿಂತ ಇಲ್ಲಿ ಪಾಲಿಶ್ ಭಾಳ ಚೆನ್ನಾಗಿದೆ, ರಿಫ್ಲೆಕ್ಷನ್ ಕಾಣುತ್ತಿಲ್ಲ. ಇದು ಫೋಟೋ ಕಾಣುತ್ತೆ. ರಿಫ್ಲೆಕ್ಷನ್ ತೋರಿಸಿ ಶೈನಿಂಗ್ ಇಲ್ಲೊಂದು 2 ಜನ ಬನ್ನಿ, ಹಂಚಿಡ್ಬೋದು. ಇಲ್ಲೊಂದು 2 ಜನ ಬನ್ನಿ, ಇನ್ನೊಬ್ಬರು ಬನ್ನಿ. ಬಿಡುತ್ತಲೇ ಬೇಕಾದ್ರೆ ಅದೇ 2 ಪ್ರಯೋಗ ಮಾಡಿದ್ರೆ ಅಷ್ಟು ದೂರ ಬಿಡಿ, ಕೆಳಗೆ ಬರಬೇಕು. ಇಲ್ಲಿ ನೋಡಿ ಈ ವೈಟ್ ಇದೆಯಲ್ಲ, ಆ ಪೋರ್ಷನ್ ನೋಡಿ. ಆ್ಯಕ್ಚುಲಿ ನಮ್ಮ ರಿಫ್ಲೆಕ್ಷನ್ನು ಕಾಲು ಮಾತ್ರ ಅಲ್ಲ, ಕೈ ಕೆಳಗೆ ಬಂದಂಗೆ, ಕೈ ಕೆಳಗಿದೆ, ಆ ವೈಟ್ ಕಾಣುತ್ತಲ್ಲ ಅದು ನೋಡಿ. ನೋಡಿ ಸ್ವಲ್ಪ ಮಧ್ಯದಲ್ಲಿ ಬೆಳೆದಿದೆ. ಸಾಕು ಸಾಕು. ನೋಡಿ ನೋಡಿ ಈಗ ಕಾಣ್ತಾ ಇದೆಯಾ ಕೈ ಕೆಳಗೆ? ಕಾಣ್ತಾ ಇದೆ. ಇದರಲ್ಲಿ ಬಾಡಿ ಬೇರೆ, ಕೈ ಬೇರೆ, ಮಧ್ಯ ಬೆಳಕು. ಅಲ್ಲ, ನೀವು ಬನ್ನಿ ಫುಲ್ ಒಳಗೇನೆ ಸೆಂಡ್ ಕಾಣ್ತಾ ಇದೆಯಾ ಬಾಡಿ? ಮೂವ್ ಆಗೋದು, ಕೈ ಅದರಿಂದ ಸಪ್ರೇಟು, ಬಾಡಿ ಅಲ್ಲೇ ಇದೆ ನೋಡಿ. ಬಾಡಿ ಇದೆಯಲ್ಲ ಅದಲ್ಲೇ ಇರ್ತದೆ, ಕೈ ಸಪ್ರೇಟ್ ಆಗುತ್ತೆ. ಸೊ ಅದರಲ್ಲಿ ಏನಾಗುತ್ತೆ ಅಂದರೆ, ಬನ್ನಿ ಒಳಗೆ, ಇಲ್ಲಿ ಇದೆಯಲ್ಲ ಎಲ್ಲ ಇಲ್ಲೊಂದು 3 ಜನ ಕೇಳಿ, 2 ಗ್ರೂಪ್ ಮಾಡಿ ಎಲ್ಲ ಚೆನ್ನಾಗುತ್ತೆ. ಎಕ್ಸ್ಕ್ಯೂಸ್ ಮೀ, ಎಲ್ಲೇ ನೋಡಬೇಕಾದ್ರೆ ಹಿಂದೆ ಬರಬೇಕು, ಹಿಂದೆ ಅದು ರಿಫ್ಲೆಕ್ಷನ್ ಕಾಣಲ್ಲ, ಬಾಡಿ ಕ್ಲಿಯರಾಗಿ ಕಾಣಲ್ಲ. ಕೈ ಕಾಣ್ತದೆ, ಕೈ ಆ್ಯಕ್ಚುಲಿ ಉದ್ದ ಲಾಂಗು ಕಾಣ್ತಾ ಇದೆಯಾ? ನೋಡಿ ಇದೇ ಆ್ಯಂಗಲಲ್ಲಿ ಲೆಫ್ಟ್ ಪಿಲ್ಲರ್ ಇದೆ, ಇದರಲ್ಲಿ ಬಾಡಿ ಕೈ ಎರಡೂ ಕಾಣುತ್ತೆ. ಬನ್ನಿ ಒಳಗೆ, ಇಲ್ಲಿ ಇಲ್ಲ ಇಲ್ಲಿ ಬನ್ನಿ, 1, 2, 3 ಜನ. ಅಂದರೆ ರಿಫ್ಲೆಕ್ಷನ್ ಚೆನ್ನಾಗಿ ಕಾಣುತ್ತೆ ಅಂತ. ಇಲ್ಲೊಂದು 4 ಜನ ಕೇಳಿ. ಒಟ್ಟೆ ಮುಂದೆ ಬನ್ನಿ, ಇಲ್ಲ ಮಧ್ಯದಲ್ಲೇ ಬೆಳಕೊಡಿ ಅಷ್ಟೇ. ಬಾಡಿ ಕ್ಲಿಯರಾಗಿ ಕಾಣುತ್ತೆ ನೋಡಿ. ಕೈ ಡಬಲ್ಲು, ಮೇಲೆ ಮತ್ತು ಕೆಳಗೆ ಕಾಣ್ತದ? ಇದು ಇಲ್ಲಿ ಟೆಂಪಲ್ ಸ್ಪೆಷಾಲಿಟಿ. ನೆಕ್ಸ್ಟ್ ಟೆಂಪಲಲ್ಲಿ ಇದೇ ಪಿಲ್ಲರ್ನಲ್ಲಿ ನಿಮ್ಮದು ಬಟ್ಟೆ ಕಲರ್ಸ್ ಕಾಣುತ್ತೆ. ಒಂಥರ ಹಾವಿನ ಥರ ಕಾಣುತ್ತೆ, ಸ್ನೇಕ್ ಟೈಪು, ಕ್ರ್ಯಾಬು, ಏಡಿ ಇವೆಲ್ಲ ಕಾಣ್ತದೆ. ಅಂದರೆ ಇದಕ್ಕಿಂತ ಅಲ್ಲಿ ಚೆನ್ನಾಗಿ ಕಾಣುತ್ತೆ, ಮತ್ತು ಪಾಲಿಶ್ ಕೂಡ ಚೆನ್ನಾಗಿದೆ. ಅಂದರೆ ಇಲ್ಲೇ ಕಾಂಪೌಂಡಲ್ಲಿ ಅವ್ರು ಉಪಯೋಗಿಸೋ ಕಲ್ಲುಗಳೆಲ್ಲ ಇದೆ. ಬಟ್ ಯೂಟ್ಯೂಬ್ ಪಾಲಿಶ್ ಮಾಡಿದ್ದಾರೆ. ಇಲ್ಲಿ 3 ದೇವಾಲಯಕ್ಕೂ 3 ಜನ ಹಳೆಗನ್ನಡಲ್ಲ. ಇದು ಮೊದಲನೇದು ಪಾರ್ಶ್ವನಾಥ ಬಸ್ತಿದ್ದು, ಇವೆರಡು ಮಾತ್ರ ಆದಿನಾಥ, ಶಾಂತಿನಾಥ. ತುಳುನಾಡು ತಗೊಂಡು ಮತ್ತು ಇನ್ನೊಂದೇನೆಂದರೆ ನೋಡಿ, ಇಲ್ಲಿ ಈ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಬೇರೆ ಏನು ಯೂಸ್ ಮಾಡಿಲ್ಲ ಅವರು. ಈ ಬರೀ ಕಲ್ಲುಗಳೇ, ಈ ಕಲ್ಲುಗಳಿದೆಯಲ್ಲ 2 ಅಮ್ಮ ದೇವಸ್ಥಾನಗಳಿಗೆ ಹಿಂದೆ ಯಾವುದೇ ರೀತಿ ಯೂಸ್ ಮಾಡಿಲ್ಲ, ಬರೀ ಎಲ್ಲ ಕಲ್ಲುಗಳೇ. ಕಲ್ಲು 2 ಕಲ್ಲುಗಳು ಶೇಕ್ ಆಗದ ರೀತಿಯಲ್ಲಿ ಕಬ್ಬಿಣ. ಇದು ಒರಿಜಿನಲ್, ಹೀಗೆ 2 ಅವ್ರು ಕೊಟ್ಟಿದ್ದಾರೆ. ಆಗಿನ ಕಾಲದಲ್ಲಿ ಕಬ್ಬಣ ಇತ್ತ. ಒರಿಜಿನಲ್ ನೋಡಿ, ಎಲ್ಲ ಕಡೆಯಲ್ಲೂ ಇದೆ. ಇದು ಇದೇ ಕಡೆ ಅಲ್ಲ, ನೋಡಿ ಎಲ್ಲ ಇದು.
ಇಲ್ಲೇ ಬನ್ನಿ ಗೊತ್ತಾಗುತ್ತೆ ಇಲ್ಲಿ ಆಗಿನ ಕಾಲದ ಕಂಪನಿ ಅಂತ. ಕೆಲವರು ಈಗ ಕೊಟ್ಟದ್ದು ಅಂತಾರಲ್ಲ ಅಲ್ಲಿ ಒಳಗೆ ಸಂದಿಲ್ ಇರೋದ್ರಿಂದ ಅದು ಒರಿಜಿನಲ್. ಲಾಸ್ಟ್ ಟೈಮ್ ಇಂಕ್ಲೂಡ್ ಬೈತ. ಲಾಯ್ಕ್ ಅಪ್ಪನ ಗೈಡ್ ಇತ್ತು. ನಾವು ತಲುಪಲ್ಲ ಗೈಡಿ ಪುನಃ ಸುಮಾರು ಇನಿಪೋಕನ ಚೆನ್ನಕೇಶ್ವರ ಟೆಂಪಲ್ ಇಟ್ಟು ಗೈಡ್ ತೆತ್ತಂಗ. ಹೋದ್ ಬರ್ತಿತ್ತು ಅಂಕಲ್ ಲಾಸ್ಟ್ ಟೈಮ್. ಒಂದು ಲಾಯ್ಕೊಂಡು ಗೋಪುರ ಟೈಪ್. ಇದು ಮೊದಲನೇ ಜೈನ ತೀರ್ಥಂಕರು ಆದಿನಾಥ ಸ್ವಾಮಿ ಅಂತ. ಈಗ ಆದಿನಾಥ ಋಷಭದೇವ ಅಂತೇಳಿ, ಬಟ್ ಆ್ಯಕ್ಚುಲಿ ಶಿಲಾಶಾಸನ ಇದೆಯಲ್ಲ ಇದ್ರ ಪ್ರಕಾರ ಇಲ್ಲಿ ಮಲ್ಲಿನಾಥ ಸ್ವಾಮಿ ಇತ್ತು ಅಂತ. ಬಟ್ ಆ ಮೂರ್ತಿ ಏನಾಯ್ತು ಅಂತ ಗೊತ್ತಿಲ್ಲ. ಈಗ ಒರಿಜಿನಲ್ ಆಗಿರೋದು ಆದಿನಾಥ ಅಂತೇಳಿ ಈ ಶಾಸನ ಪ್ರಕಾರ ಮಾಡಿದ್ದಾರೆ. ಬಟ್ ಈ ಮೂರ್ತಿನೂ ಕೂಡ ಒರಿಜಿನಲ್ ಅಲ್ಲ. ಯಾಕಂದರೆ ಆದಿನಾಥ ಇದ್ದಿದ್ದೆ ಅದು ದೊಡ್ಡದು, ಅದು ಹಾಳಾಗಿದ್ದರಿಂದ ನಂತರ ಸುಮಾರು ವರ್ಷದಿಂದ ಬೇರೆ ಕಡೆಯಿಂದ ತಂದಿಟ್ಟಿದ್ದಾರೆ, ಭಾಳ ವರ್ಷದಿಂದ. ಯಾಕಂದರೆ ಪೀಠಕ್ಕೂ ವ್ಯತ್ಯಾಸ ಇದೆ ನೋಡಿ, ಪೀಠ ದೊಡ್ಡದಿದೆ, ಮೂರ್ತಿ ಚಿಕ್ಕದಿದೆ. ಬಹುಶಃ ಇಲ್ಲಿ ಇತ್ತು ಅನ್ನೋದಕ್ಕೆ ಪಕ್ಕದಲ್ಲಿ ಇಟ್ಟಿದ್ದಾರೆ ಒಂದು ಆದಿನಾಥ ಸ್ವಾಮಿ ಊರಡಿ ಕೂತಿರೋದು. ಅಲ್ಲಿ ಭಿನ್ನವಾಗಿ ಕೆರೆ ಬಸ್ತಿದೆ ಒಂದು ತಿರ್ಲಕ್ಕ ಕಲಾ ಬಸ್ತಿದೆ. ಕರೆ ಬಸ್ತಿ ಕೆರೆ ಬಸ್ತಿದೆ ಅಂಚೆ ಸಾಧಾರಣ ನಾವು ಎಸ್ಕೇಪ್ ಹಾಕೋಣ. ನಮ್ಮ ಪದ್ಧತಿ ಇದಕ್ಕೆ ಹೋಗೋಣ. ವಿಡಿಯೋ ಎತ್ತರ ಮಾರ ಅಂದು ಹೆಂಗೆ ಪಕ್ಕಡತ್ತು ಅನ್ಬೈತೀನಿ. ಅಲ್ಲಿ ಕೆರೆ ಉಂಡ ಅಂದು ಮಾನಸ್ತಂಭ ಒಳಭಾಗದಲ್ಲಿ ಮೂರ್ತಿಯಿರುವುದು ಬ್ರಹ್ಮದೇವ್, ಶಾಂತಿನಾಥ ಬಸ್ತಿ. ಬ್ರಹ್ಮಗೆ ಆ್ಯಕ್ಚುಲಿ ಶಾಂತಿನಾಥ ಬಸ್ತಿ ರಾಣಿ ಕಾಲದಲ್ಲಿ ಮಾಡಿದ್ದಾರೆ. ಯಾಕೆಂದರೆ ರಾಣಿ ಶಾಂತಲಾದೇವಿ ಇದು ಮನೆದೇವರು ಇತ್ತು ಅಂತ. ಯಾಕೆಂದರೆ ರಾಣಿ ಮಾಡಿದ್ದು ಎರಡು, ಒಂದು ಇಲ್ಲಿ ಶ್ರವಣಬೆಳಗೊಳದಲ್ಲಿ, ಚನ್ನಗಿರಿಯಲ್ಲಿ ಒಂದು, ಅದು ರಾಣಿ ಮಾಡಿ. ಇಲ್ಲಿ ರಿಫ್ಲೆಕ್ಷನ್ ಇಂಪಾರ್ಟೆಂಟ್ ಇಲ್ಲಿ. ಒಬ್ಬರು ಬನ್ನಿ ಇಲ್ಲಿ ಎಲ್ಲ ಒಂದೇ ಕಡೆ ಕಾಣೋದು ಸಾಕು, ಎಲ್ಲ ಒಂದೇ ಸೈಡಿಗೆ ಇಲ್ಲ. ಬಟ್ ಮುಂದೆ ಬನ್ನಿ, ಪರವಾಗಿಲ್ಲ, ನೀವು ಅಷ್ಟೇ ಮುಂದೆ ಬನ್ನಿ ದೇವ್ರಿಗೆ, ಬಿಟ್ಟು ಒಂದೇ ಸೈಡ್ಗೆ. ಹಾಂ, ಸ್ವಲ್ಪ ಜರುಗಿ ಸರ್. ಅಲ್ಲಿಗಿಂತ ಕ್ಲೀನಾಗಿ ಕಾಡುತ್ತೆ ನೋಡಿ ನನ್ನ ಬಾಡಿ, ಕಾಣ್ತಾ ಇದೆಯಾ ಬಾಡಿ? ನನ್ನ ಕೈ ಆ್ಯಕ್ಚುಲಿ ಮೇಲೆ ಬರಬೇಕಲ್ಲ, ರೌಂಡ್ ಆಗುತ್ತೆ ನೋಡಿ ಬಾಡಿ ಮಧ್ಯದಲ್ಲಿ. ಕೈ ಫುಲ್ಲು ಸರ್ಕಲ್ ಆಗಿದೆ ನೋಡಿ. ಈಗ ಬಾಡಿ ಇದೆಯಲ್ಲ, ಈಗ ನನ್ನ ಕೈ ನೋಡಿ ಕಾಣುತ್ತಾ? ಹಾಂ, ಮಧ್ಯ ಬಾಡಿ ಇದ್ದಂಗೆ ಅಲ್ಲಿಗಿಂತ ಇಲ್ಲಿ ಕ್ಲಿಯರಾಗಿ ಕಾಣ್ತಾ ಇದೆ ನೋಡಿ, ಕಾಣುತ್ತಲ್ಲ ಎಲ್ಲರಿಗೂ? ಸೊ ಇದರಲ್ಲಿ ಅಲ್ಲೇ ನಿಂತ್ಕೊಳ್ಳಿ, ಕೈ ಕಟ್ಟಾದಂಗೆ ಇಲ್ಲಿ ಲಾಸ್ಟಲ್ಲಿ ಎರಡು ಕೆಳಗಡೆ ಮಧ್ಯೆಗೆ ಅಬ್ಸರ್ವ್, ಇಲ್ಲಿ ಅಬ್ಸರ್ವ್ ಮಾಡಿ, ಇಷ್ಟೇ ಇಷ್ಟು ಕಾಣ್ತದೆ. ನೀವು ಹತ್ರ ಆಯ್ತಿಗೆ, ನೀವು ಅಷ್ಟೇ ಹಿಂದೆ, ಮೇಲೆ ಮೇಲೆ ತುದೀಲಿ ಹಿಂದಾದಾಗಿ ಕಾಣ್ತದ. ಮತ್ತು ಇಲ್ಲಿ ಒಂದೇ ಕಂಬದಲ್ಲಿ ಎರಡು ಪ್ರತಿಬಿಂಬ ಕಾಣ್ತದೆ. ಇದು ಹಾವಿನ ಆಕಾರ ಕಾಣಿಸುತ್ತೆ. ಬನ್ನಿ ಒಳಗೆಲ್ಲ ಇದೊಂದೇ 3 ಜನ ನಿಂತ್ಕೊಳ್ಳಿ, ಇದೊಂದು 3 ಜನ ಮಧ್ಯೆಯಲ್ಲೇ ಬೀಳ್ತದೆ. ಎರಡು ಗ್ರೂಪ್ ಮಾಡಿ. ಈ ಕಂಬದಲ್ಲಿ ಕೈ ಸ್ಟ್ರೈಟ್ ಕಾಣಲ್ಲ, ಹೇಗೆ ಕಾಣುತ್ತೆ? ಇಲ್ಲ ಹತ್ತಿರ ಬಂದರೆ ಏನೂ ಕಾಣಲ್ಲ, ಹಿಂದೆನೇ ಬರಬೇಕು. ಎಲ್ಲ ಒಂದೇ ಗ್ರೂಪ್ ಆಯಿತು. ಇಲ್ಲಿ ಇಲ್ಲೊಂದು 3 ಜನ ನಿಂತ್ಕೊಳ್ಳಿ. ನಿಮಗೆ ರಿಫ್ಲೆಕ್ಷನ್ ಚೆನ್ನಾಗಿ ಕಾಣುತ್ತೆ. ಆ ಉದ್ದೇಶಕ್ಕೆ ಎರಡು ಗ್ರೂಪ್ ಮಾಡಿ ಅಂತ ಹೇಳಿ. ಸ್ವಲ್ಪ ಕಾಣ್ತಾ ಇದೆಯಾ? ಇನ್ನೂ ಸ್ವಲ್ಪ ಹಿಂದೆ ನಿಂತ್ಕೊಳ್ಬೇಕು. ಆ ಮಧ್ಯ ಇದೆಲ್ಲ ಅಲ್ಲಿ ನೋಡಿ ಕಾಣುತ್ತಾ? ಕೈ ನಮ್ಮ ಸೈಡ್ಲಿ ಕೈ ಇರೋದಿಲ್ಲ ಆ್ಯಕ್ಚುಲಿ, ಅಲ್ಲಿ ಕರುವು ಥರ ಇದೆ ನೋಡಿ ಕೈ, ನೋಡಿ ಕಾಣುತ್ತಾ? ಅದೇ ಸ್ವಲ್ಪ ಮುಂದೆ ಹೋದರೆ ಏಡಿ, ಇಲ್ಲಿ ಬನ್ನಿ, ನೀವು ಆ ಕಡೆ ಬರ್ತದೆ
ಒಂದೆರಡು ಜನ ನೀವು ಬಾಕಿ ಇಲ್ಲಿ ಕಲಿ ಇನ್ನು ಹತ್ತರಿಂದ ಬರ್ಬೇಕು ಸ್ಟೆಪ್ ಹತ್ರ ಇದೆ ಸಾಕು ಬನ್ನಿ ನನ್ನ ಹತ್ರ 2 ಜನ ಮನೆಗೆ ಹೇಳ್ತೀನಿ ಇದ್ರಾಗ ಎಲ್ಲರಿಗೂ ಚೆನ್ನಾಗಿ ಕಾಣುತ್ತೆ ನನ್ನ ಹತ್ರ ನೋಡಿ ಕಾಣಿಸ್ತದೆ ಇಲ್ಲ ಹೇಳಿ ಹಾಂ ಹೇಳಿ ಮೇಲೆ ಹೇಳಿ ಹೇಳಿ ಬಿಡ್ತದಲ್ಲ ಕ್ರ್ಯಾಬ್ ನಿಮಗೆ ಕಾಣಿಸ್ಕೊಂಡು ಇಲ್ಲಿ ಕಾಣ್ತದ ಸೊ ಇಲ್ಲಿ ಬಟ್ಟೆ ಕಲರ್ ಕಾಣುತ್ತೆ ಬನ್ನಿ ಬಿಸಿದು ತೂಕ ಆ ಪಿಲ್ಲರ್ ನೋಡಿ ನಿಮ್ಮ ಕಾಣ್ತದೆ ನೋಡಿ ರೆಡ್ ಕಲರ್ ಚೇಂಜ್ ಆಗಿದೆ ರೆಡ್ ಕಾಣ್ತಾ ಇದೆ ಹಾಂ ಹೌದು ರೆಡ್ ಕಾಣಿಸ್ತಾ ಇದೆ ನೀವು ವೈಟ್ ಡಾರ್ಕ್ ಇದೆ ಅವು ಕರೆಕ್ಟ್ ಗೊತ್ತಾಪ ಮುಲ್ಪತ್ತು ನಂಗೆ ಗೊತ್ತಾಗ ಅದು ಬೆಳೆದ ಮೇಲೆ ಬರಬೇಕು ಇಲ್ಲಿ ನೋಡಿ ಮೇಲೆ ಯಾವುದೇ ರೀತಿ ಕೆತ್ತನೆ ಮಾಡಿಲ್ಲ ಅಂದರೆ ಬಹುಶಃ ಪೂರ್ಣ ಆಗಿಲ್ಲ ಅಂತ ಆಮೇಲೆಲ್ಲ ವಯಸ್ಸಿದ್ರು ಜನ ಬಿಟ್ಟು ಹೋಗಿದ್ದಾರೆ ಅವರು ಕೆಲಸ ಕೆತ್ತನೆ ಸ್ಟಾರ್ಟ್ ಮಾಡಿದ್ದಾರೆ ಬಹುಶಃ ಇವರೆಲ್ಲ ಕೆಲಸ ನೋಡಿದ್ರೆ ಮೊದಲು ಕಲ್ಲಿಟ್ಟು ಕೆತ್ತನೆ ಮಾಡಿದ್ದಾರೆ ಅಂತ ಯಾಕಂದರೆ ಒಂದೊಂದು ಮಧ್ಯದಲ್ಲಿ ಯಾವುದೇ ಕೆತ್ತನೆ ಇಲ್ಲ ಬರೀ ಜೋಡಿಸಿರೋದು ಮೂರ್ತಿ 18 ಅಡಿ ಇದೆ ಶಾಂತಿನಾಥ ಸ್ವಾಮಿ 18 ಆ ಥರ ಇಡೋದು 5 ಜನ ಇರ್ತಾರೆ ಮುಂಚೆ ಪ್ರಮೇಶ್ಗಳು ಅಂತ ಅವ್ರ ಸೇರಿ ಅಲ್ಲಿ ಕೇಳೋದು ಇದು ಶಾಂತಿನಾಥ ಸ್ವಾಮಿ ಮೂರ್ತಿ 16 ಅಡಿ 14ನೇ ತೀರ್ಥಂಕರು ಮೂರ್ತಿ 18 ಅಡಿ ಹತ್ರ ಇದೆ ಇದಕ್ಕೆ ಮಾತ್ರ ಪ್ರತಿ ವರ್ಷ ಜನವರಿಯಲ್ಲಿ ಮೇಲಿಂದ ಮಸ್ತಕಾಭಿಷೇಕ ನಡೆಸ್ತಾರೆ ಬಾಕಿ ನಿತ್ಯ ಎಲ್ಲ ಕೆಳಗೆ ನಿತ್ಯ ಪೂರ್ಣ ಅಭಿಷೇಕ ಮಾಡೋದಕ್ಕೆ ಸ್ಟೆಪ್ಸು ಅವಾಗಲೇ ಮಾಡಿದ್ದಾರೆ ಹೊಸದಾಗಿ ಮಾಡೋಂಗಿಲ್ಲ ಇಲ್ಲಿ ಬನ್ನಿ ಈ ಕಡೆ ಇದು ಒರಿಜಿನಲ್ ಇದು ಅಟ್ಟೋಳಿಗೆ ಮತ್ತೆ ಕಟ್ಟೋಡಲ್ಲಿ ಅಲ್ಲಿ ನಿಂತ್ಕೊಂಡು ಅಭಿಷೇಕ ಎರಡು ಕಡೆ ಮಾಡಿದ್ದಾರೆ ಯಾಕಂದರೆ ಎರಡು ಕಡೆ ಅಭಿಷೇಕ ಮಾಡೋದಕ್ಕೆ ಒಂದೇ ಕಡೆ ಮಾಡಿಲ್ಲ ಅವರು ಇಲ್ಲಿ ಅವರು ಮೊದಲೇ ಮಾಡಿಬಿಟ್ಟಿದ್ದಾರೆ ನಿಂತ್ಬೋದು ಅಭಿಷೇಕ ಇಲ್ಲಿ ಆ ಮಧ್ಯ ಹೇಳಿದ್ನಲ್ಲ ಅಲ್ಲಿ ಮೂರ್ತಿ ಇದು ಕೂಡ ಆ ದಿನನೇ ಈ ಜಾಯಿಂಟ್ ಮುಂದಾಗುತ್ತೆ ನಿಮಗೆ ಬಾಹುಬಲಿ ಕೂಡ ಒಂದೇ ಪಾರ್ಶ್ವನಾಥ ಆದಿನಾಥ ಶಾಂತಿನಾಥ 3 ಬಸದಿ ಇಲ್ಲಿ ಅಲ್ಲಿ ನೋಡಿದ್ದು ಹೊಯ್ಸಳೇಶ್ವರ ಅದು ವಿಷ್ಣುವರ್ಧನ ಕಾಲದಲ್ಲಿ ವಿಷ್ಣುವರ್ಧನ ಮಂತ್ರಿ ಅವು ಬಾಕಿ ಬಂದು